ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಥವಾ ನಮ್ಮ ಸೌರಶ್ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಎಸ್, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಶಕುಂತಲಾ ರಮೇಶ್ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಸ್ವಾಗತ ಅಂತ ಹೇಳುವಾಗೆಲ್ಲ ಏನು ಮಾತಾಡೋದಿಲ್ವಾ? ಸ್ವಾಗತ ಅನ್ನುವಾಗಲ ಮಾತಾಡ್ತೀವಿ, ವೆಲ್ಕಮ್ ಹೇಳ್ತೀವಿ. ವೆಲ್ಕಮ್ ಹೇಳ್ತೀವಿ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀರಾ? ನಾನಿವತ್ತು ಗರಿಗರಿಯಾದ ಒಂದು ಸ್ವೀಟ್ ಕಾಜು ಮಾಡಿ ತೋರಿಸ್ತೇನೆ. ಕಾಜು ಮಾಡಿ ತೋರಿಸ್ತೇನೆ. ಕಾಜು ಗಮ್ಮತ್ ಇರುತ್ತೆ ಅಂತ ಕಾಣುತ್ತೆ. ಹೌದು, ಒಳ್ಳೇದಿರುತ್ತೆ. ತುಂಬಾ ಜನ ತುಂಬಾ ತರದಲ್ಲಿ ಚಿಪ್ಸ್ ಮಾಡ್ತಾರೆ. ನಾನೊಂದು ಗೋಧಿ ಹಿಟ್ಟಿನಲ್ಲಿ ಚಿಪ್ಸ್ ಮಾಡ್ತೇನೆ. ಗೋಧಿ ಹಿಟ್ಟಿನಲ್ಲಿ ಚಿಪ್ಸ್ ಮಾಡಿ ತೋರಿಸ್ತೇನೆ. ಅದು ಮತ್ತೆ ಅಲ್ಲಿ ಮಾಡಿ ತೋರಿಸ್ತೇನೆ, ಅಡುಗೆ ಮನೆಯಲ್ಲಿ ನೋಡುವ. ಹಾಗಾದ್ರೆ 2 ಡಿಶ್ ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗೋಣ. ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಈಗ ಅಡುಗೆ ಮಾಡೋದಲ್ಲ, ಫಸ್ಟ್ ಯಾವ್ದು ಮಾಡುವ? ಈಗ ನನಗೆ ಈಗ ಸ್ವೀಟ್ ಕಾಜು ಮಾಡಬೇಕು. ಸ್ವೀಟ್ ಕಾಜಿಗೆ ಫಸ್ಟ್ ಮಾಡ್ತೀವಿ. ಹೌದು, ಜಾರ್ ಬೇಕು ನನಗೆ. ಜಾರ್ ಅಂತೂ ರೆಡಿ ಇದೆ. ಮತ್ತೆ ಸ್ವಲ್ಪ ನೀರು ಬೇಕು. ಅದಕ್ಕೆ ನೀರು ಬೇಕು. ಹೌದು, ಈ ಮೈದಾವನ್ನು ಫಸ್ಟ್ ನಾನು ಈಗ ಈ ಬೌಲಿನಲ್ಲಿ ಹಾಕಿಕೊಳ್ತೇನೆ. ಮೈದಾವನ್ನು 1 ಬೌಲು. ನಾವು ಯಾವ ಬೌಲಿನಲ್ಲಿ ಹಾಕೊಳ್ತೀವ ಅದೇ ಬೌಲಿನಲ್ಲಿ ಸಕ್ಕರೆಯನ್ನು ತಗೊಳ್ಬೇಕು. ಎರಡು ಪಟ್ಟು ತಗೊಳ್ಬೇಕು ಸಕ್ಕರೆಯನ್ನು. ಇದು 2 ಪಟ್ಟು ಇದೆ ಸಕ್ಕರೆ. 1 ಕಪ್ ಮೈದಾಗೆ 2 ಕಪ್ ಸಕ್ಕರೆ ಹಾಕೊಳ್ಬೇಕು. ಈ ಫಸ್ಟ್ ಇದನ್ನು ನಾನು ಸರಿ ಕಲ್ಸ್ಕೊಳ್ಬೇಕು. ಈಗ ಸ್ವಲ್ಪ ಫಸ್ಟ್ಗೆ ಸ್ವಲ್ಪ ನಾನು ಇದನ್ನ ಹೀಗೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬೇಕು ನನಗೀಗ. ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕನಾಗಿ ಉಪ್ಪನ್ನು ಹಾಕೊಳ್ಬೇಕು. ಈಗ ಎಣ್ಣೆ ನನಗೆ 1 ಸ್ಪೂನ್ ಕೊಡ್ತೀರಾ ಉಪ್ಪಿಗೆ? ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಹಾಕ್ತೇವೆ. ಸ್ವಲ್ಪ ಹಾಕಿ ಸಾಕು, ಅದು ನೋಡಿಕೊಂಡು ಹಾಕಬೇಕು. ಆಮೇಲೆ ಈಗ ನಾನು ಸ್ವಲ್ಪ ರುಚಿಗೆ ತಕ್ಕನ ಉಪ್ಪು ಹಾಕ್ಕೊಳ್ತೀನಿ. ಜಸ್ಟ್ ಒಂದು ಟೇಸ್ಟ್ ಬರಲಿಕ್ಕೆ. ಉಪ್ಪು ಇಲ್ಲದಿದ್ದರೆ ಟೇಸ್ಟ್ ಬರಲಿಲ್ಲ. ಸ್ವಲ್ಪ ಸ್ವೀಟಿಗೆ ಜಾಸ್ತಿ ಬೇಡ. ಇದನ್ನು ಚೆನ್ನಾಗಿ ಈಗ ನಾವು ಕಲ್ಸ್ಕೊಳ್ಬೇಕು. ಹೀಗೆ ನೀರು ಆಗ್ಲಿಕ್ಕೆ ಹೇಳಿದ್ರಿ, ನೀರು ಆಮೇಲೆ ಹಾಕೋದಾ? ಅದು ತೊಂದರೆ ಇಲ್ಲ. ಎಣ್ಣೆ ಹಾಕೊಂಡ್ರು ಆಗುತ್ತೆ, ತುಪ್ಪ ಇದ್ರೆ ತುಪ್ಪ ಹಾಕೊಂಡ್ರೆ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಪರಿಮಳ ಬರುತ್ತೆ. ಹೌದು, ಮತ್ತೆ ಕೆಲವರಿಗೆ ತುಪ್ಪ ಆಗುದಿಲ್ಲಲ್ಲ ಅಂತವ್ರು ಎಣ್ಣೆ ಯೂಸ್ ಮಾಡ್ತಾರೆ. ತುಪ್ಪ ಇಲ್ಲ ಇದ್ರೆ ತುಪ್ಪದ ತರನೇ ಸನ್ ಪ್ರೀಮಿಯಂ ಆಯಿಲ್ ಇದೆ. ಹೌದು. ಈಗ ನಾನು ಸ್ವಲ್ಪ ನೀರು ಹಾಕೊಳ್ತೀನಿ. ನೋಡಿ ಹಾಕೊಳ್ಬೇಕು ಎಷ್ಟು ಬೇಕಂತ. ಅದಕ್ಕೆ ನೀರು ನೀವೇ ಹಾಕೊಳ್ಬೇಕು. ಹೌದು. ಮನೆಯಲ್ಲೆಲ್ಲ ನೀವೇ ಈ ತರ ಎಲ್ಲ ಹಬ್ಬಕ್ಕೆಲ್ಲ ಮಾಡ್ತೀವಿ? ಮಾಡ್ಕೊಳ್ತೀವಿ, ಹಬ್ಬಕ್ಕೂ ಮಾಡ್ತೀವಿ, ಬೇರೆ ದಿನ ತಿನ್ಬೇಕನ್ನುವಾಗ, ಮಕ್ಕಳಿಗೆ ಗೆಸ್ಟ್ ಬಂದಾಗ ಮಾಡ್ತಾ ಇರ್ತೇವೆ. ಹೀಗೆ ಚೆನ್ನಾಗಿ ನಾದ್ಕೊಳ್ಬೇಕು. ಅದು ಆಮೇಲೆ ಕೈಗೆ ಅಂಟಬಾರ್ದು, ಆ ಸ್ಟೇಜಿಗೆ ಬರಬೇಕು. ಇಷ್ಟ ಅದಾದರೆ ಸಾಕು, ಸ್ವಲ್ಪ ಕಲಿಸಿದ್ರೆ ಸರಿ. ಈಗ ಚೆನ್ನಾಗಿ ನಾದ್ಕೊಂಡ್ರೆ ಆಮೇಲೆ ತಟ್ಟಲಿಕ್ಕೆ ಚೆನ್ನಾಗಿ ಬರುತ್ತೆ. ಅಡುಗೆ ಚೆನ್ನಾಗಿ ಬರಲಿಕ್ಕೆ ಅದರ ಫೌಂಡೇಶನ್ ಗಟ್ಟಿ ಇರಬೇಕಲ್ಲ? ಹೌದು, ಬರುತ್ತೆ. ಹೌದು. ಮೊದಲು ಇದೇ ಮಾಡೋದಲ್ಲ, ಇದನ್ನೇ ಸರಿ ಬರ್ದಿದ್ರೆ ಸಾಕು. ಹೀಗೆ ಬಂದರೆ ಸಾಕು. ಈಗ ಸಕ್ಕರೆ ಪಾಕ ಮಾಡಲಿಕ್ಕೆ ಒಂದು ಕಡಾವು ಬೇಕು. ಇದಕ್ಕೆ ನಾನೀಗ ಸಕ್ಕರೆ ಹಾಕ್ತೇನೆ. ಅಷ್ಟೇ ನೀರನ್ನು ಹಾಕೋಣ.
ನೀರು. 1 ಕಪ್ ಸಕ್ಕರೆಗೆ 1 ಕಪ್. ಹೌದು ಹೌದು ಹೌದು. ಸ್ವಲ್ಪ ಜಾಸ್ತಿ ಹಾಕಿದರೂ ಆಗ್ತದೆ, ನೋಡಿಕೊಂಡು ಹಾಕ್ಕೊಳ್ಬೇಕು. ಹಾಂ ಸಾಕು 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 ಸಾಕು. ಈಗ ಚೆನ್ನಾಗಿ ಪಾಕ ಇದು ಬರಬೇಕು. ಚೆನ್ನಾಗಿ ಈಗ ಕರಗಿ ಪಾಕ ಬರಬೇಕು. ಪಾಕ ಬರೋಷ್ಟೊತ್ತಿಗೆ ನಾವು ಏಲಕ್ಕಿ ಪೌಡರ್ನ ಹಾಕ್ಕೊಳ್ಬೇಕು 1 ಸ್ಪೂನ್. ಓಕೆ. ಏಲಕ್ಕಿ ಪೌಡ್ರು ಬುದ್ಧಿ ತಂದಿದ್ದೀರಾ ಅಥವಾ ಇಲ್ಲಿ ಪೌಡ್ರ್ ಮಾಡೋದು ಹೇಗೆ? ಪೌಡ್ರು ಮಾಡಬೇಕು. ಓಕೆ. ಇದನ್ನ ಹಾಗೇನೆ ಹಾಕಿದ್ರು ಆಗುತ್ತೆ. ಈಗ ಹಾಕ್ತೀರಾ? ಹಾಂ, ಬೀಜವನ್ನು ಬಿಡಿಸಿ. ಓಕೆ. ಹಾಗಾದ್ರೆ ನನಗೆ ಈಗ ಏಲಕ್ಕಿ ಹಾಂ, ಬೀಜ ಬೀಜ ಬಿಡಿಸಿ ಬಿಡಿಸೋ ಕೊಡಿ. ಕಾರ್ಯಕ್ರಮ ಅಲ್ಲ? ಹಾಂ. ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಇದ್ರೆ ಅವರಿಗೆ ಈ ಥರ ಕೆಲಸ ಎಲ್ಲ ಕೊಡ್ತೀರಾ? ಹೌದು ಏಲಕ್ಕಿ? ಹೌದು. ಈಗ ಮಕ್ಕಳು ಯಾರು ಕೆಲಸ ಮಾಡ್ತಾರೆ? ಹೌದು. ಮಾಡಿಕೊಟ್ರೆ ತಿಂಡಿಯನ್ನು ತಿಂತಾರೆ ಅಲ್ವಾ? ಇಲ್ಲ, ನಾನು ಮನೆ ಬಂದರೆ ನನಗೆ ಈ ಗೋಡಂಬಿದ್ದು ಏನಾದರೂ ಹಾಂ ತೆಗಿಲಿಕ್ಕಿದ್ರೆ ಕೊಡಿ. ಹಾಂ, ಒಂದು ಬಾಯಿಗೆ ಹಾಕ್ಕೊಂಡು ಅಲ್ಲ? ಒಂದು ಬೌಲಿಗೆ ಹಾಕೋದಾ? ಹೌದು. ಇದು ಸ್ವಲ್ಪ ಪಾಕ ಬರಬೇಕು. ಓಕೆ. ಪಾಕ ಬಂದು ಒಂದೆಳೆ ಪಾಕ ಬರಬೇಕು, ಜಾಸ್ತಿ ಅಂಟು ಬರಬಾರ್ದು. ಒಂದು ವೇಳೆ ಈಗ ಒಂದೆಳೆ, ಹಾಂ ಒಂದೆಳೆ. ಈಗ ಹೀಗೆ ಮಾಡುವಾಗ ಹಾಂ. ಸ್ವಲ್ಪ ಅಂಟಬೇಕು. ಜಾಸ್ತಿ ಪಾಕ ಬಂದರೆ ಗಟ್ಟಿ ಆಗುತ್ತೆ ಕಾಜು. ಹೌದು ಹೌದು. ಸಾಕಾಗುತ್ತೆ. ಹೌದಲ್ಲ? ಈ ಥರ ಆಗುವಾಗ ಈ ಏಲಕ್ಕಿ ಪೌಡರ್ ಮಾಡಿದರೂ ಆಗುತ್ತೆ, ಹೀಗೇನೆ ಹಾಕಿದರೂ ಆಗುತ್ತೆ. ಓಕೆ. ಈಗ ನಾನು ಹಾಕ್ತೇನೆ. ಓಕೆ. ಪೌಡರ್ ಮಾಡಿ ಹಾಕಿದರೆ ಸ್ಮೆಲ್ ಘಮ ಘಮ ಬರುತ್ತೆ. ಸ್ಟಾರ್ಟಿಗೆ ಬರುತ್ತಲ್ಲ? ಹೌದು ಇಲ್ಲದ್ರೆ ತಿನ್ನುವಾಗ ಒಂದೊಂದು ಬಾಯಿಗೆ ಸಿಗುತ್ತೆ. ಹೌದು. ಹಾಂ, ಇದು ಸಾಕು. ಸ್ಟವನ್ನು 2 ಸೆಕೆಂಡ್ ಆರಿಸ್ಕೊಳ್ಳೋಣ. ಓಕೆ. ಸ್ಟವ್ ಗ್ಯಾಸ್ ಆಫ್ ಮಾಡಿ. ಆಫ್ ಮಾಡೋದಾ? ಹ್ಞೂ. ಓಕೆ. ಎಷ್ಟೆಂತ ಮಾಡುವಾಗ ಈಗ? ನಾನೀಗ ಚಪಾತಿ ಮಣೆ ತಗೊಳ್ತೀನಿ. ಓಕೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಚಪಾತಿ ಮಣೆಗೆ ಹಾಕಬೇಕು? ಹಾಂ, ಸ್ವಲ್ಪ. ಚಪಾತಿ ಮಣೆ ಸ್ವಲ್ಪ ಚಿಕ್ಕದಾಗಿದೆ. ಹಾಂ, ತೊಂದರೆ. ಸ್ವಲ್ಪ ಇದಕ್ಕೆ ಪೌಡ್ರನ್ನು ಹಾಕ್ಕೊಳ್ತೀನಿ. ಓಕೆ. ಈಗ ಇದನ್ನು ನೀವು 2 ಭಾಗ ಬೇಕೋ ಮಾಡ್ಕೊಳ್ಬೋದು. ಹಾಂ. ನಾನು 2 ಭಾಗ ಚಿಕ್ಕ ತಗೊಳ್ತೀನಿ. ಹಾಂ, ಅಂದರೆ 2 ಮೇಲೆ ಮೇಲೆ ಹಾಕಿ ಹಾಂ ಹಾಂ ಹಾಂ, ಮೇಲೆ ಮೇಲೆ ಹಾಕಿದ್ರೂ ಆಗುತ್ತೆ, 2 ಸರಿ ಮಾಡಿದರೂ ಆಗುತ್ತೆ. ಈಗ ಲಟ್ಟಣಿಗೆಯಲ್ಲಿ ಸ್ವಲ್ಪ ಹೀಗೆ ಪೌಡ್ರ್ ಹಚ್ಕೊಂಡ್ರೆ ಆಗುತ್ತೆ. ಮನೆಯಲ್ಲೆಲ್ಲ ಈ ಥರ ಲಟ್ಟಣಿಗೆಲೆ ಮಾಡೋದಾ ಹೇಗೆ? ಹಾಂ, ಲಟ್ಟಣಿಗೆ ಹೀಗೆ ಬೇಕಾದಾಗ ಉಪಯೋಗಿಸ್ತೀವಿ. ಓಕೆ. ಲಟ್ಟಣಿಗೆ ಇಲ್ಲದೇ ಬೇರೆ ಏನಾದರೂ ರೊಟ್ಟಿ ಎಲ್ಲ ಮಾಡಿದವ್ರೆ ಮಿಷನ್ ಹಾಂ, ಕೈಯಲ್ಲಿ ಮಾಡ್ತೀವಿ ಅಕ್ಕಿ ರೊಟ್ಟಿಯನ್ನು. ಹಾಂ, ಕೈಯಲ್ಲಿ ಹಾಂ, ಕೈಯಲ್ಲಿ ಮಾಡಿ ಹೀಗೆ ಪೌಡ್ರ್ ಹಾಕೊಳ್ತಾ ಉಜ್ಜಬೇಕು. ಸ್ವಲ್ಪ ತುಂಬ ದಪ್ಪವೂ ಬೇಡ, ಎಣ್ಣೆಯಲ್ಲಿ ಬೇಯುವುದಿಲ್ಲ. ಹೌದು. ಈಗ ನೀವು ಒಂದು ಕಡವಲ್ಲಿ ಎಣ್ಣೆ ಇಡ್ಬೋದು. ಆಯಿಲ್ ಇಡ್ಬೋದಾ? ಎಣ್ಣೆ ಕಾಯ್ಬೇಕಲ್ಲ? ಓಕೆ. ನಮ್ಮದು ಅದು ರೆಡಿ ಆಗುವಾಗ ಇಲ್ಲಿ ಹೌದು ಆಯಿಲ್ ಬಿಸಿ ಆಗ್ತದೆ. ಹೌದು, ಸರಿ ಆಗುತ್ತೆ. ಓಕೆ. ಇಲ್ಲದ್ರೆ ಮತ್ತೆ ಎಣ್ಣೆ ಕಾಯಲಿಕ್ಕೆ ನಿಂತ್ಕೊಳ್ಬೇಕಲ್ಲ ಮತ್ತೆ. ಓಕೆ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೇವೆ. ಎಷ್ಟು ಬೇಕಲ್ಲ? ಇಷ್ಟು ಮಾಡಬೇಕು, ಹೀಗೆ ಮಾಡಿಟ್ಕೊಳ್ಬೇಕು. ಓಕೆ. ಈಗ ಇದಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಹೀಗೆ ಎಣ್ಣೆಯನ್ನು ಹಚ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ. ಓಕೆ. ತುಪ್ಪ ಹಚ್ಕೊಂಡ್ರೆ ಆಗುತ್ತೆ, ಆಗ ಹೇಳಿದ್ನಲ್ಲ. ಹೌದು. ತುಪ್ಪ ಆದರೂ ಓಕೆ. ಆಯಿಲ್ ಇಲ್ಲ ಇದ್ದರೆ ತುಪ್ಪ ಇಲ್ಲ ಇದ್ರೆ ಆಯಿಲ್. ಆಯಿಲ್. ಹೀಗೆ ಪೌಡ್ರ್ ಹಾಕ್ಕೊಳ್ಬೇಕು. ಓಕೆ. ಹೀಗೆ ಮಾಡಿದರೆ ಅಂಟುದಿಲ್ಲ. ಹೌದು ಹೌದು. ಒಂಥರ ಹಾಂ, ಈ ಥರ ಮಾಡ್ತಾ ಹಾಂ, ಆಗ ಸ್ಲೈಸ್ ಎಲ್ಲ ಬೇರೆ ಬೇರೆ ಬರ್ತದೆ. ಇಲ್ದಿರೆ ಒಟ್ಟಿಗೆ ಹಿಟ್ಟಾದಂಗೆ ಆಗುತ್ತೆ. ಹಾಂ ಹಾಂ ಹಾಂ. ಹೀಗೆ ಮಾಡ್ಕೊಳ್ತಾ ಎಣ್ಣೆಯಲ್ಲಿ ಬೇಯುವಾಗ ನೀಟಾಗಿ ಒಳಗಡೆ ಸ್ಲೈಸ್ ಎಲ್ಲ ಬೇರೆ ಬೇರೆ ಆಗ್ತದೆ ಹೀಗೆ ಮಾಡಿದರೆ. ಹಾಂ, ನೋಡಲಿಕ್ಕೆ ಸ್ಲೈಸ್ ಎಲ್ಲ ಬೇರೆ ಬೇರೆ ಕಾಣುತ್ತೆ. ಹಾಂ, ಚೆನ್ನಾಗಿ ಕಾಣುತ್ತೆ. ಮೊದಲೇ ಈ ಕಡೆ ಹಾಕಿದ್ರು ಕೂಡ ಫೋಲ್ಡ್ ಮಾಡ್ಕೊಂಡು ಹೋಗ್ಬೋದು. ಹಾಂ ಹಾಂ, ಅಂದರೆ ಯಾವ ಕಡೆ ಬೇಕಾದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಈ ಥರ ಬೇಕರಿ ತಿಂಡಿ ಎಲ್ಲ ಮಾಡೋದಲ್ಲಿ ಎಕ್ಸ್ಪರ್ಟ್ ಅಂತಲ್ಲ? ಯಾರು? ನೀವು? ನನಗೆ ಸ್ವೀಟ್ ಎಲ್ಲ ತುಂಬ ಇಷ್ಟ ಮಾಡೋದು. ಹೌದು ಮಾಡೋದು, ಹೌದು. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದೀರಾ ಹೇಗೆ? ಮನೆಯಲ್ಲಿ ನಾವು 4 ಮಂದಿ, ಹಾಂ. ಮಕ್ಕಳಿಬ್ಬರು, ನಾವಿಬ್ಬರು. ಹಾಂ ಹಾಂ ಹಾಂ. ನಾನು ಸ್ಕೂಲೆಲ್ಲ ಮಾಡ್ತೇನೆ. ಓಕೆ ಓಕೆ. ಹೌದು, ಮತ್ತು ನನಗೆ ಸಿಂಗಿಂಗ್ ಎಲ್ಲ ಇಷ್ಟ. ಹೌದಾ? ಹೌದು. ಓಕೆ. ಇದು ಕೂಡ ಹಾಡ್ತೀರಾ? ಹಾಂ, ಆಮೇಲೆ ಹಾಡ್ತೀನಿ. ಓಕೆ. ನನಗೆ ನೈಫ್ ಕೊಡ್ತೀರಾ? ಇಷ್ಟು ಮಾಡಿಬಿಟ್ಟು ಹೀಗೆ ಮಾಡಿಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳೋದು. ನಮಗೆ ಎಷ್ಟೆಷ್ಟು ಸ್ಲೈಸ್ ಬೇಕೋ ಅಷ್ಟಕ್ಕೆ ಮಾಡ್ಕೊಳ್ಳೋದು. ಹಾಂ, ದೊಡ್ಡ ಬೇಕಾದ್ರೆ ದೊಡ್ಡ, ಚಿಕ್ಕದು ಬೇಕಾದ್ರೆ ಚಿಕ್ಕ ಚಿಕ್ಕ ಮಾಡ್ಕೊಳ್ಳೋದು ಹೀಗೆ. ಅದು ಒಳಗೆ ಕೂಡ ಗರಿ ಗರಿ ಕಾಣಿಸಲ್ಲ? ಹಾಂ. ಅವರಂತೂ ಬಿಸಿಯಾಗಿದೆ. ಇದು ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ಹಾಂ, ಸ್ವಲ್ಪ ಆಚೆ ಈಚೆ ಬರುತ್ತೆ. ಓಕೆ.
ಸ್ವಲ್ಪ ಪ್ರೆಸ್ ಮಾಡಬೇಕು. ಅದು ಲಟ್ಟಣಿಗೆಲ್ಲಿ ಪ್ರೆಸ್ ಮಾಡಿದರೆ ಅಲ್ಲಿ ತುಂಬ ಚಪ್ಪಟೆ ಬೀಳುತ್ತೆ. ಹೌದು, ಅದಕ್ಕೆ ಹೀಗೆ ಹೇಗೆ ಮಾಡಿದರೆ ಒಳ್ಳೆಯದು. ಸ್ವಲ್ಪ ನೋಡಿ ಹೊರಗೆ ಬಂದಿದೆ ಈಗ. ಹೌದು ಹಾಗೆ ಸ್ಲೋ ಇಲ್ಲ ಸ್ವಲ್ಪ. ಹಾಂ ಸ್ಲೋ ಇದೆ. ಈಗ ಆಯಿತು, ಎಣ್ಣೆಗೆ ಬಿಡೋಣ ಈಗ ಒಂದೊಂದನ್ನೇ. ಓಕೆ, ಈಗ ನಮ್ಮ ಬರ್ಫಿ. ಈಗ ನಾವೇನು ಇದು ಮಾಡಬೇಕಂತ ಇಲ್ಲ, ಅದೇ ಮೇಲೆ ಬರುತ್ತೆ ಬೆಂದು. ಹೌದಾ? ಸ್ಲೋ, ಸ್ವಲ್ಪ ಫ್ಲೇಮ್ ಕಡಿಮೆ ಇಡಿ. ಕಡಿಮೆ ಇಲ್ಲ. ಒಮ್ಮೆಲೆ ಸೀದೋಗುತ್ತೆ, ಅದೇ ಬರುತ್ತೆ, ಉಲ್ಟಾ ಆಗಿಬಿಡುತ್ತೆ. ಉಲ್ಟಾ ಆಗುತ್ತೆ. ಓಕೆ, ಈ ಥರ ತಿಂಡಿ ಎಲ್ಲ ನಾವು ಆಯಿಲಲ್ಲಿ ಮಾಡುವಾಗ ಸ್ವಲ್ಪ ನಿಧಾನಕ್ಕೆ ಬೆಂಕಿ ಇಟ್ಟರೆ ಒಳ್ಳೆ. ಹೌದು ಹೌದು, ಒಮ್ಮೆಲೆ ಅಡಿಯಿಂದ ಕಪ್ಪು ಕಪ್ಪು ಆಗಿಬಿಡುತ್ತೆ. ಹೌದು, ಬರುತ್ತೆ, ಅದೇನೇ ಬರುತ್ತೆ. ನಮಗೆ ಭಯ ಇದ್ದರೆ ಹೀಗೆ ತಿರ್ಸ್ಬೋದು. ಸೀದೋಗುತ್ತೆ ಏನಂತ ಭಯ ಆದರೆ ತಿರ್ಸ್ಬೋದು. ನೀವು ಹೀಗೆ ಮಾಡ್ತೀರಿ, ನಾನು ಇನ್ನೊಂದು ರೆಡಿ ಮಾಡ್ತೇನೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಇಟ್ಟಿಟ್ಕೊಂಡಿದ್ದೀನಲ್ಲ, ಇದನ್ನು ಮಾಡ್ತೇನೆ. ಓ, ಇದು ಹೀಗೆ ಚೆನ್ನಾಗಿ ಉಂಟು ನೋಡ್ಲಿಕ್ಕೆಲ್ಲ. ಹಾಂ, ಹೀಗೆ ತಿನ್ಬೋದಾ? ಹಾಗೇನೂ ತಿನ್ಬೋದು. ಹಾಂ, ಸ್ವೀಟ್ ಬೇಡದಿದ್ದವರು ಸ್ನ್ಯಾಕ್ಸ್ ಥರ ಆ ಥರ ತಿನ್ಬೋದು. ಸಕ್ಕರೆ ಹುಡಿ ಹಾಕಿ ಆ ಥರನೂ ಮಾಡ್ಬೋದು. ಸಕ್ಕರೆ ಹುಡಿ ಬೇಕಂತ ಇಲ್ಲ, ಹೀಗೆ ತಿನ್ಬೋದು. ಹೀಗೆ ತಿನ್ಬೋದು. ಇದು ಯಾರು ಗೆಸ್ಟ್ ಬಂದಾಗಲೂ ಮಾಡಲಿಕ್ಕೆ ಈಸಿ, ಮನೇಲಿ ಇದು ಇರುತ್ತಲ್ಲ ಯಾವಾಗಲೂ ಮಾಡ್ಬೋದು. ತುಂಬ ಟೈಮ್ ಜನ ಬೇಕು ಮಾತ್ರ. ಹಾಂ, ತುಂಬ ಟೈಮ್ ಏನು ತಗೊಳ್ಳಲ್ಲ. ಹೌದು, ಪಾಕ ರೆಡಿ ಮಾಡಿ ಇಟ್ಕೊಂಡ್ರೆ ಈ ಥರ ಹಿಟ್ ಮಾಡಿದ್ರೆ ಆಗುತ್ತೆ ಆಗುತ್ತೆ. ಒಂದು 1/4 ಗಂಟೆಯಲ್ಲಿ ಎಲ್ಲ ರೆಡಿ. ಹೌದು ಹೌದು. ಇದು ಬೇಕಿದ್ರೆ ನಾವು ಈ ಸೈಡೆಲ್ಲ ತೆಗೆದು ಕಟ್ ಮಾಡಿ ತೆಗಿಬೋದು. ಹಾಂ, ನೀಟಾಗಿ ಬರಬೇಕಂದ್ರೆ ತೆಗಿಬೋದು, ತೆಗೆದು ಏನು ವೇಸ್ಟ್ ಇಲ್ಲ. ಹೌದು, ಮತ್ತೊಂದು ಮಾಡುವಾಗ ಅದಕ್ಕೆ ಸೇರಿಸಿದ್ರೆ ಸರಿ. ಸೇರಿಸ್ಬೋದು ಹಾಗೆ. ಆಮೇಲೆ ಮನೇಲಿ ಮಾಡುವಾಗ ನಾವು ಅದನ್ನು ಹಾಗೆ ಕಟ್ ಮಾಡೋದಿದ್ರು ನಡೀತದೆ. ನಡೆಯುತ್ತೆ, ಏನಾಗೋದಿಲ್ಲ. ಸ್ವಲ್ಪ ಫ್ಲೇಮ್ ದೊಡ್ಡ ಮಾಡಿ ಬೇಕಿದ್ರೆ. ಇದೀಗ ತಕ್ಷಣ ತೆಗೆದು ಸಕ್ಕರೆ ಪಾಕಕ್ಕೆ ಹಾಕಬಾರ್ದು, ಎಲ್ಲ ಒಟ್ಟಿಗೆ ಹಾಕಬೇಕು. ಜಾಸ್ತಿ ಇಲ್ಲ, ಒಂದು 30 ಸೆಕೆಂಡು ಬೇಡ, ಇಲ್ದಿದ್ರೆ ಜಾಮೂನ್ ಥರ ಮೆತ್ತಗಾಗಿಬಿಡುತ್ತೆ ಸಕ್ಕರೆ ಪಾಕದಲ್ಲಿ. ತಕ್ಷಣ ತೆಗಿಬೇಕು. ನೀವು ಹಾಡು ಹೇಳ್ತೀನಿ ಅಂತ ಹೇಳಿದ್ರಿ. ಹಾಡು ಹೇಳುವಾಗ ಇಲ್ಲಿ ತಿಂಡಿ ಹಾಳಾದ್ರೆ ಈಗ ಹೌದು, ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕಲ್ಲ. ಹೌದು, ಹಾಡು ಹೇಳುವಾಗ ಹಾಡುಗೆ ಅಲ್ವಾ? ಹೌದು, ತಿಂಡಿ ಮಾಡ್ತಾ ಇರುವಾಗ ಹಾಡು ಹೇಳೋದೆಲ್ಲ ಕಮ್ಮಿ ಆಗಿದೆ. ಹೌದು ಹೌದು, ಒಂದು 2 ಲೈನ್ ಬೇಕಾದ್ರೆ ಹೇಳ್ತೀನಿ, ನೀವು ಅಲ್ಲಿ ಕಾನ್ಸಂಟ್ರೇಷನ್ ಕೊಡಬೇಕು ತಿಂಡಿಗೆ. ಓಕೆ, ಯಾವುದು ಭಕ್ತಿಗೀತೆ ಹೇಳ್ತೀರಾ ಹೇಗೆ? ಭಕ್ತಿಗೀತೆ ಯಾವಾಗಲೂ ಇಲ್ಲಿ ಬಂದಾಗ ಹಾಡಿದ್ದೀನಿ, ಜಾನಪದ ಭಕ್ತಿಗೀತೆ ಎಲ್ಲ. ಒಂದು ನನಗೆ ಇದು ಪ್ಲೇಟ್ ಕೊಡ್ತೀರಾ ತೆಗಿಲಿಕ್ಕೆ? ಇದೆಲ್ಲ ತಗೊಳ್ಳೋಣ. ಸ್ಟಾರ್ಟ್ ಮಾಡಿ ನಿಮ್ಮ ಹಾಡು ಕೂಡ. ಹಳೆ ಸಾಂಗ್ ಹೇಳ್ತೀರಾ? ಇಲ್ಲ, ಹೊಸತ್ತು. ಮಧುವನ ಕರೆದರೆ ತನು ಮನಸೆಳೆದರೆ, ಮಧುವನ ಕರೆದರೆ ತನು ಮನಸೆಳೆದರೆ, ಶರಣಾಗುನಿ ಆದರೆ, ಶರಣಾಗುನಿ ಆದರೆ, ಮಧುವನ ಕರೆದರೆ ತನು ಮನಸೆಳೆದರೆ, ಶರಣಾಗುನಿ ಆದರೆ. ಓ, ಸೂಪರ್ ಆಗಿದೆ. ನೀವು ನಿಮ್ಮ ಹಸ್ಬೆಂಡಿಗೆಲ್ಲ ಇದೇ ಹಾಡಿ ಶರಣಾದ ಹೇಗೆ ಅವರು? ಆಗ ಇರಲಿಲ್ಲ ಈ ಹಾಡೆಲ್ಲ, ಆಗ ಬೇರೆ ಬೇರೆ ಹಾಡು. ಆಯ್ತು ನೋಡಿ, ರೋಲ್ ಆಯ್ತು. ಇಲ್ಲ, ಪಿಕ್ಚರ್ ಹಾಡು ನಂಗೆ ಅಷ್ಟು ಬರುದಿಲ್ಲ. ನಾನು ಇದು ಶಾಸ್ತ್ರೀಯ ಸಂಗೀತ. ಹೌದು, ಕ್ಲಾಸಿಗೆ ಹೋಗಿದ್ರಾ? ಹೌದು ಹೌದು, ಒಂದು ಆಗಿದೆ, ಜೂನಿಯರ್ ಸೀನಿಯರ್. ಹೌದಾ? ಕ್ಲಾಸ್ ಕೊಡ್ತಿದ್ರಾ ಹೇಗೆ? ಹೌದು, ಒಂದು ಸೌರಭ ಸಂಗೀತ ಪಾಠಶಾಲೆ ಅಂತ ಕೊಡ್ತಾ ಇದ್ದೀನಿ. ಮತ್ತೆ ಪುನಃ ಹೀಗೇನೆ ಮಾಡ್ತೀನಿ, ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಆಲ್ರೆಡಿ ಕಾದಿದೆ, ಎಣ್ಣೆಗೆ ಬಿಡೋಣ. ಶಾಸ್ತ್ರೀಯ ತುಂಬ ನಂಗೆ ಇಂಟ್ರೆಸ್ಟು, ಶಾಸ್ತ್ರೀಯನೇ. ಇವು ಪಿಕ್ಚರ್ ಹಾಡು ನಾನು ಈಗೀಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಹೌದು ಹೌದು ಹೌದು, ಅದಕ್ಕೆ ಇದು ಸ್ವಲ್ಪ ಇದು ಕೂಡ ಗೋಲ್ಡನ್ ಕಲರ್ ಬರಬೇಕು.
ಸಂಗೀತ ಕ್ಲಾಸ್ ಕೊಡ್ತೀರಾ ಅಂತ ಹೇಳ್ತಾ ಇದ್ರ. ಎಷ್ಟು ಮಕ್ಕಳೆಲ್ಲ ಇದ್ದಾರೆ ಹೇಗೆ? ನಂದು LKG UKG ನರ್ಸರಿ ಎಲ್ಲ ಉಂಟು, ಹಾಗಾಗಿ ಮಕ್ಕಳು ತುಂಬಾ ಇದ್ದಾರೆ. ಹೌದು. ವಾರದಲ್ಲಿ ಒಂದು ದಿವಸನ ಹೇಗೆ? ಹೌದು, ಡ್ರಾಯಿಂಗ್ ಒಂದಿನ, ಮ್ಯೂಸಿಕ್ ಒಂದಿನ. ಆ ಕಡೆ ಗ್ಯಾಸ್ ಆನ್ ಮಾಡಿ, ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆದ್ರೆ ಸಾಕು, ಜಾಸ್ತಿ ಬೇಡ. ಅಷ್ಟೇ. ಸಾಕು, ಅದು ಸಾಕು. ಆರಿಸಿ ಇದನ್ನು ತೆಗೆದು ಹಾಕ್ಬಿಡ್ತೀನಿ ಈಗ. ಸಾಕು, ಅದು ಹಾಕ್ಬಿಡಿ ಈಗ. ಹಾಕಿ ತಿರ್ಸ್ತೇನೆ, ನಾ ಇದನ್ನ ಹಾಕ್ತೇನೆ. ಬಿಸಿ ಹಾಕುವ, ತಿರ್ಸ್ಬಿಡಿ. ಎಲ್ಲ ಕಡೆ ಕೋಟಿಂಗ್ ಆಗಬೇಕಲ್ಲ. ಇದು ಸಾಕು, ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಅದನ್ನು ಬಿಸಿ ಹಾಕ್ತೀರಾ? ಅದನ್ನು ಬಿಸಿನೇ ಹಾಕ್ತೇನೆ. ಆ್ಯಕ್ಚುಲಾಗಿ ಬಿಸಿನೇ ಹಾಕಬೇಕು, ನಾವು 2 ಸರಿ ಮಾಡಿದ್ವಲ್ಲ, ಹಾಗೆ ಸ್ವಲ್ಪ ಹೀಗೆ ಸೌಂಡ್ ಬರಬೇಕು. ಹಾಗೆ ಎಳ್ಕೊಳತ್ತೆ, ಸಕ್ಕರೆ ಪಾಕವನ್ನು ಅಬ್ಸರ್ವ್ ಮಾಡಿಬಿಡುತ್ತೆ ತಕ್ಷಣ. ಜಾಸ್ತಿ ಹೊತ್ತು ಬಿಡಬಾರ್ದು. ಈಗ ಆಯಿತು, ಒಂದು 30 ಸೆಕೆಂಡ್ ಆಯಿತು. ಈಗ ಎಲ್ಲ ಸಕ್ಕರೆ ಪಾಕವನ್ನು ಇದು ಅಬ್ಸರ್ವ್ ಮಾಡ್ಕೊಂಡಿದೆ. ಈಗ ಸರ್ವ್ ಪ್ಲೇಟಿಗೆ ಸರ್ವ್ ಮಾಡೋಣ. ಸಕ್ಕರೆ ಪಾಕ ಕೂಡ ಒಟ್ಟಿಗೆ ಬರಬೇಕಾ? ಬೇಡ. ಅದರಲ್ಲಿ ಅಂಟಿದು ಅಂಟ್ಕೊಳ್ಳುತ್ತೆ. ಸಪ್ರೇಟ್ ನಾವೇನು ಜಾಮೂನಿಗೆ ಹಾಕಿದಾಗೆ ಹಾಕೋದು ಬೇಡ. ಇದು ಸ್ವಲ್ಪ ಸಂಜೆ ಮಟ್ಟ ಇಟ್ಟರೆ ಸಕ್ಕರೆ ಪಾಕ ಹಾಗೆ ಗಟ್ಟಿ ಆಗ್ಬೋದಲ್ಲ? ಹೌದು, ಸಕ್ಕರೆ ಗಟ್ಟಿ ಆಗುತ್ತಲ್ಲ. ಜಾಸ್ತಿ ಹೊತ್ತು ಬಿಟ್ಟರೆ ಅಲ್ಲೇ ಮೆತ್ತಗಾಗಿ ಜಾಮೂನ್ ಆದಂಗೆ ಆಗುತ್ತೆ. ಹೌದು. ಅದಕ್ಕೆ ಜಾಸ್ತಿ ಹೊತ್ತು ಬಿಡಬಾರ್ದು ಅದರಲ್ಲಿ. ನೋಡಿ, ಬಿಸಿ ಗರಿ ಸ್ವೀಟ್ ಕಾಜು ರೆಡಿ ಆಗಿದೆ. ತಿಂದು ನೋಡಿ, ಟೇಸ್ಟ್ ಹೇಳಿ. ಗರಿಯಾದ ಸ್ವೀಟ್ ಕಾಜು ಅಲ್ಲ? ನೋಡುವಾಗಲೇ ಒಂಥರ ಗರಿ ಕಾಣ್ತುಂಟು. ಹೀಗೆ ಒಂದು ತೆಗೆದು ಬಾಯಿಗೆ ಹಾಗೆ ತಿನ್ಬೋದಲ್ಲ? ಓಕೆ, ಟೇಸ್ಟ್ ನೋಡುವಾಗ. ಓಕೆ ಮ್ಯಾಮ್, ಸಾಕಾಗಿರುವಂತಹ ಸ್ವೀಟ್ ಕಾಜು, ಗರಿಯಾದಂತಹ ಸ್ವೀಟ್ ಕಾಜು ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಸ್ವೀಟ್ ಕಾಜು ತಯಾರಿಸುವ ವಿಧಾನ: ಮೊದಲು 1 ಕಪ್ ಮೈದಾ ಹಿಟ್ಟಿಗೆ 2 ಕಪ್ನಷ್ಟು ಸಕ್ಕರೆ, ಚಿಟಿಕೆ ಉಪ್ಪು, ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆರೆಸಿಕೊಂಡು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನಾದಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಯಲ್ಲಿ ಸಕ್ಕರೆಗೆ ಮುಳುಗುವಷ್ಟು ನೀರು, ಏಲಕ್ಕಿ ಪುಡಿ ಉದುರಿಸಿ ಒಂದೆಳೆ ಪಾಕ ತಯಾರಿಸಿಟ್ಟುಕೊಳ್ಳಿ. ಆನಂತರ ಹಿಟ್ಟನ್ನು ದಪ್ಪನೆ ಲಟಿಸಿಕೊಂಡು ಮೇಲಿನಿಂದ ಎಣ್ಣೆ ಸವರಿ ಅಕ್ಕಿ ಹಿಟ್ಟು ಉದುರಿಸಿ ಮಡಚಿಕೊಳ್ಳಿ. ಬಳಿಕ ಚಿಕ್ಕ ತುಂಡುಗಳಾಗಿ ಮಾಡಿ ಮಧ್ಯದಲ್ಲಿ ಒತ್ತಿಕೊಳ್ಳಿ. ಆ ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ನಂತರ ಸಕ್ಕರೆ ಪಾಕದಲ್ಲಿ 2 ರಿಂದ 3 ನಿಮಿಷ ಅದ್ದಿ ತೆಗೆಯಿರಿ. ಈಗ ರುಚಿಕರವಾದ ಸ್ವೀಟ್ ಕಾಜು ತಯಾರು. ಓಕೆ, ಗರಿಯಾದಂತಹ ಸ್ವೀಟ್ ಕಾಜು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂದಾಲ್, ಸತ್ಯನಾರಾಯಣ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಮೆಕಾಯ್ ಹೋಮ್ ಅಪ್ಲೈನ್ಸಸ್ ಮತ್ತು ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್ ಮೇಡಮ್, ಆವಾಗಲೇ ಗರಿಯಾದಂತಹ ಏನು ಕಾಜು ರೆಡಿ ಮಾಡಿಟ್ಟಿದ್ದಾರೆ. ಇವಾಗ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡಿಕೊಡ್ತಾನೆ ಅಂತ ಹೇಳಿದರು. ಏನು ಅಂತ ಅವ್ರ ಜೊತೆ ಕೇಳೋ. ಮ್ಯಾಮ್, ಇವಾಗ ಏನು ಸ್ಪೆಷಲ್ ಮಾಡ್ತಾನೆ ಅಂತ ಹೇಳಿದ್ರು ನೀವು? ಈಗ ನಾನು ಆಲೂಗಡ್ಡೆ ಚಿಪ್ಸ್, ಬಾಳೆಕಾಯಿ ಚಿಪ್ಸ್ ಎಲ್ಲ ಮಾಡ್ತಾರೆ. ನಾನೀಗ ಸ್ಪೆಷಲ್ ಆಗಿ ಗೋಧಿ ಹಿಟ್ಟಿನ ಚಿಪ್ಸ್ ಮಾಡಿ ತರಿಸ್ತೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ಬೇಕು ನನಗೆ. ಸ್ವಲ್ಪ ಪುಟಾಣಿಯನ್ನು ಪುಡಿ ಮಾಡಬೇಕು. ಮಿಕ್ಸಿ ಜಾರು 1 ಸ್ಪೂನ್ ಬೇಕು. ಇದಕ್ಕೆ ನಾನೊಂದು 2 ಎಷ್ಟು ಬೇಕು ಅಷ್ಟು ನಮ್ಮ ಮೆಜರ್ಮೆಂಟ್ ಪ್ರಕಾರ ಹಾಕ್ಕೊಳ್ಬೋದು. ನಾನೊಂದು 2 ಸ್ಪೂನು ಪುಟಾಣಿ ಹಾಕ್ತೇನೆ. ಹಾಗೆಯೇ ಎಳ್ಳನ್ನು ಬಿಸಿ ಮಾಡ್ಕೊಂಡ್ರೆ ಆಗುತ್ತೆ, ಟೇಸ್ಟ್ ಬರುತ್ತೆ. ಹಾಗೆ ಹಾಕಿದ್ರು ಆಗುತ್ತೆ. ಬಿಳಿ ಎಳ್ಳು ನಾನೀಗ ಹಾಗೆ ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನ್ ಎಳ್ಳು ಹಾಕ್ತಾ ಇದ್ದೀನಿ. ಬಿಸಿ ಮಾಡ್ಕೊಂಡ್ರೆ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ನಾನೀಗ ಹಾಗೆ ಮಾಡಿ ತೋರಿಸುವ ಅಂತ ಹಾಕಿದೆ. ಇದನ್ನೀಗ ನನಗೆ ಪುಡಿ ಮಾಡಬೇಕು. ಬೇರೇನು ಹಾಕ್ಲಿಕ್ಕಿಲ್ಲ, ಅಷ್ಟೇನೆ.
ಪುಟಾಣಿ ಬೇಗ ಪುಡಿ ಆಗೋದಲ್ಲ, ಹೌದು. ಎಳ್ಳು ಪುಟಾಣಿ ಆಗಿದೆ ಆಲ್ರೆಡಿ. 4 ಸುತ್ತು ತಿರುಗಿದ್ರೆ ಸಾಕಾಗ್ತದೆ. ಹೌದು ಹೌದು. ಓಕೆ ಅಲ್ಲ? ಓಕೆ, ಅದನ್ನು ನಾನೀಗ ಒಂದು ಜಾರಿಗೆ ಹಾಕ್ಕೊಳ್ತೀನಿ. ಓಕೆ. ನೀವು ಎಷ್ಟು ಮಾಡ್ತೀರಿ ಮೆಜರ್ ನೋಡಿ ಹಾಕಬೇಕು. ಜಾಸ್ತಿ ಮಾಡಿದರೆ ಜಾಸ್ತಿ ಹಾಕ್ಕೊಳ್ಬೇಕು ಇದನ್ನು. ಹುರಿಗಡಲೆ ಮತ್ತು ಎಳ್ಳನ್ನು. ಅದಕ್ಕೆ ನಾನೀಗ ಒಂದು ಬೌಲು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ತೀನಿ, ಸೇರಿಸ್ಕೊಳ್ತೀನಿ. ಒಂದು ಕಪ್ನಷ್ಟಲ್ಲ? ಹೌದು ಹೌದು. ಹಾಗೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಅಕ್ಕಿ ಪುಡಿ. ಅಕ್ಕಿ ಪುಡಿ? ಹಾಂ, ಅಕ್ಕಿ ಹಿಟ್ಟು. ಓಕೆ ಓಕೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಸಾಕು. ಅದು ಸ್ವಲ್ಪ ಏನು? ಹಾಂ, ಅದು ರೋಸ್ಟ್ ಬರ್ಲಿಕ್ಕೆ ಸ್ವಲ್ಪ ರೋಸ್ಟ್ ಬರ್ಲಿಕ್ಕೆ. ಹಾಂ, ಸ್ವಲ್ಪ ಒಂದು ಚಿಟಿಗೆಯಷ್ಟು ಅಡುಗೆ ಸೋಡಾ. ಅಡುಗೆ ಸೋಡಾ ಸ್ವಲ್ಪ ಸಾಕು. ಹಾಗೆಯೇ ರುಚಿಗೆ ತಕ್ಕನಾಗಿ ಉಪ್ಪು. ಉಪ್ಪು ಇಲ್ಲದಿದ್ದರೆ ಅಡುಗೆ ಇಲ್ಲ. ಹೌದು, ಎಷ್ಟಕ್ಕೆ ಎಷ್ಟು ಸಾಕಾಗ್ಬೋದು ಅಂತ ನಾನು. ಹಾಗೆಯೇ ಒಂದು ಚಿಕ್ಕ ಗಾತ್ರದ ಒಂದು ಇಂಗು ಪೀಸ್ ಹಾಕ್ತೇನೆ ಟೇಸ್ಟಿಗೆ. ನನಗೆ ಕೆಂಪು ಮೆಣಸಿನ ಪುಡಿ ಬೇಕು, ಅರಿಶಿನ ಪುಡಿ ಬೇಕು. ಕಪ್ಪು ಎಳ್ಳಾದರೆ ಪುಡಿ ಮಾಡೋದು ಬೇಡ, ಹಾಗೇನೆ ಹಾಕಬೇಕು. ಅದು ಚಿಪ್ಸಲ್ಲಿ ಚೆನ್ನಾಗಿ ಕಾಣುತ್ತೆ, ಕಪ್ಪು ಕಪ್ಪು ಕಪ್ಪಾಗಿ. ನಾನೇ ಹಾಕ್ಕೊಳ್ತೀನಿ. ಸ್ವಲ್ಪ ಖಾರ ಇದ್ರೆ ಇರಲಿ, ಚಿಪ್ಸ್ ಚೆನ್ನಾಗಿರುತ್ತೆ. ಇರಲಿ, ಇಷ್ಟು ಇರಲಿ. ಹಾಂ, ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಸ್ಪೂನ್. ಅಷ್ಟು ಬೇಡ. ಸಾಕು ಸಾಕು. ಹಾಂ, ಸ್ವಲ್ಪ ಒಂದು 2 ಸ್ಪೂನ್ ಎಣ್ಣೆ. ಸನ್ ಪ್ರೀಮಿಯಂ ಆಯಿಲ್ ಹಾಕಿದ್ವಿ. ಸಾಕು. ಮತ್ತೆ ಹಾಕೊಳ್ಳೋಣ ಬೇಕಾದರೆ. ಈಗ ಸ್ವಲ್ಪ ನೀರು. ಆಯಿಲ್ ಹಾಕಿ ನೀರು ಹಾಕ್ತಿದ್ದೀರಾ? ಅದು ಫುಲ್ ಆಯಿಲೆ ಹಾಕಬಾರ್ದಲ್ಲ, ಜಾಸ್ತಿ ಆಗುತ್ತೆ. ಇದು ಆಯಿಲೆ ಸಾಕಾಗೋದಿಲ್ಲ, ಗಟ್ಟಿ ಆಗುತ್ತೆ. ಸ್ವಲ್ಪ ನೀರು ಹಾಕಿ ಹದ ಮಾಡ್ಕೊಳ್ಬೇಕು. ಸ್ವಲ್ಪ ಕಲಿಸ್ಕೊಳ್ತೀನಿ. ಅರಿಶಿನ ಹಾಕಿದ ಕಾರಣ ಸ್ವಲ್ಪ ಕಲರ್ ಕೂಡ. ಹೌದು ಹೌದು ಹೌದು. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಎಷ್ಟು ಬೇಕು ಅಷ್ಟೇ ನಾವೇ ಹಾಕ್ಕೊಳ್ಬೇಕು. ಇದು ಕೂಡ ಸಂಜೆ ಸ್ನ್ಯಾಕ್ಸಿಗೆ, ಕಾಫಿ, ಟೀಗೆ ಒಳ್ಳೆದಾಗ್ತದೆ. ಟೀಗೆಲ್ಲ ಒಳ್ಳೆದಾಗ್ತದೆ ಸಂಜೆ ಟೈಮಲ್ಲೆಲ್ಲ. ಹೌದು, ಕರೆದು ತಿಂದ್ರೆ ಗಮ್ಮತ್ತಿರುತ್ತಲ್ಲ, ಚೆನ್ನಾಗಿರುತ್ತೆ. ಮಳೆ ಎಲ್ಲ ಬಂದರೆ ಇನ್ನೂ ಜನ. ಹೌದು ಹೌದು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡು ಉಂಡೆ ಮಾಡಲಿಕ್ಕೆ ಬರಬೇಕು, ಅದು ಕ್ಲೀನಾಗಿ. ಆಲ್ಮೋಸ್ಟ್ ಹಿಟ್ಟು ಬಂತು. ಇದಕ್ಕೆ ಶೇಂಗಾ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಬೋದು, ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಬೋದು, ಗೋಡಂಬಿ ಎಲ್ಲ. ಹಾಂ, ಮೇಲ್ಗಡೆ ಅಲ್ಲ, ಇದಕ್ಕೆ ಮಿಕ್ಸ್ ಮಾಡ್ಬೋದು. ಗೋಡಂಬಿ ಎಲ್ಲ ಆದರೆ ಇನ್ನೂ ಹೌದು ಹೌದು, ಟೇಸ್ಟಿನೂ ಚೆನ್ನಾಗಿ ಬರುತ್ತೆ. ಈ ಥರ ಬರಬೇಕು ಚೆನ್ನಾಗಿ, ಕೈಗೆ ಅಂಟಬಾರ್ದು. ಕೈಗೆ ಅಂಟಬಾರ್ದು. ನಿಮ್ಮ ಮನೆಯಲ್ಲೆಲ್ಲ ವೆಜ್ ನಾನ್ ವೆಜ್ ಎಲ್ಲ ಮಾಡ್ತೀರಾ? ಹೇಗೆ? ವೆಜ್ ನಾನ್ ವೆಜ್ ಎರಡು ಮಾಡ್ತೀವಿ. ಎರಡು ಮಾಡ್ತೀವಿ. ಈಗ ಇದನ್ನಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ. ಇದು ಗೊತ್ತಲ್ಲ ನಿಮಗೆ, ಚಕ್ಕುಲಿ ಮಾಡುವಂಥ ಇದು ಪ್ರೆಸ್. ಇದನ್ನ ಈಗ ಓಪನ್ ಮಾಡಿ, ಈಗ ನೋಡಿ ಇದಕ್ಕೆ ಸ್ವಲ್ಪ ಒಳಗಡೆಯಿಂದ ಎಣ್ಣೆ ಹಚ್ಕೊಳ್ಳೋಣ, ಅಂಟಬಾರ್ದು ಅಂತ. ಇದಕ್ಕೂ ಕೂಡ ಹಚ್ಕೊಳ್ಬೇಕು. ಆಯಿಲ್ ಬಿಸಿ ಇಡ್ಲಾ? ಹಾಂ, ಆಯಿಲ್ ಬಿಸಿ ಇಡಿ. ಹಾಂ, ಕಡಿಮೆ ಫ್ಲೇಮಲ್ಲಿ ಬಿಸಿ ಇಡಿ, ಅದು ಬಿಸಿ ಆಗ್ತಾ ಇರಲಿ. ಎಣ್ಣೆ ಯಾಕೆಂದರೆ ಅದು ಅಂಟ್ಕೊಳ್ಬಾರ್ದು ಅಂತ ಹಿಟ್ಟು. ನಾವು ಆವಾಗಲೇ ಆಯಿಲನ್ನೇ ಯೂಸ್ ಮಾಡ್ತಿದ್ವಿ, ಆವಾಗ ಯೂಸ್ ಮಾಡಿದ್ವಲ್ಲ. ಹಾಂ, ಏನಾಗೋದಿಲ್ಲ. ಓಕೆ, ಇದನ್ನು ಹೀಗೆ ಹಾಕಿಕೊಳ್ಳೋಣ. ಈಗ ನಾನು ಇದನ್ನು ತಗೊಳ್ತೀನಿ, ತಗೊಂಡ್ಬಿಟ್ಟು ಅದರೊಳಗೆ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತೀನಿ. ಹೀಗೆ ಇದರೊಳಗೆ ತುಂಬಿಸೋಣ. ಕರೆಕ್ಟಾಗಿ ಹಿಡಿದಿದೆ. ಬಿಸಿಯಾಗಿರ್ಬೋದಲ್ಲ? ಓಕೆ, ಬಬಲ್ಸ್ ಬರ್ತಾ ಇದೆಯಲ್ಲ? ಹಾಂ, ಸಾಕು ಸಾಕು ಸಾಕು. ನೋಡ್ಕೊಳ್ಳೋಣ. ಸಾಕಾಗ್ತದಾ? ಸಾಕು ಸಾಕು ಸಾಕು. ಎಲ್ಲಿದೆ? ಅದು ಕೊಡಿ. ಏನಾಯ್ತು ನೋಡೋಣ. ಬೇಯ್ತಾ ಬಂದಿದೆ. ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆಲ್ಲ? ಆಲ್ಮೋಸ್ಟ್ ರೆಡಿಯಾಗಿದೆ. ಸ್ವಲ್ಪ ಬ್ರೌನಿಶ್ ಬರಲಿ, ಮತ್ತೊಂದು ಸೈಡ್ ಸ್ವಲ್ಪ ಬೇಯಲಿ. ಓಕೆ, ನಮಗೆ ಯಾವ ಸೈಜ್ ಬೇಕಾದ್ರೂ ಮಾಡ್ಕೊಡ್ಬೋದಲ್ಲ? ಹಾಂ, ಕಟ್ ಮಾಡಿ ಕೂಡ ಮಾಡ್ಬೋದು. ಈಗ ಸಾಕು, ಸ್ಟವ್ ಆರಿಸೋಣ. ಓಕೆ, ರೆಡಿ ಆಗಿದೆ? ಹಾಂ, ರೆಡಿಯಾಗಿದೆ. ಹಾಂ, ಈಗ ನಾನು ಸರ್ವ್ ಪ್ಲೇಟಿಗೆ ತೆಗಿತೇನೆ. ಓಕೆ,
ಹೀಗೇನೆ ಎಣ್ಣೆಯಲ್ಲಿ ಇಲ್ಲಿಂದನೇ ತೆಗಿಬೋದು, ಗ್ಯಾಸ್ ಮೇಲಿಂದನೂ ಕೆಳಗೆ ಇಟ್ಕೊಂಡು ಬೇಕಾದರೂ ತೆಗಿಬೋದು. ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಓಕೆ. ಈಗ ಗರಿ ಗರಿಯಾದ ಗೋಧಿ ಹಿಟ್ಟಿನ ಚಿಪ್ಸ್ ರೆಡಿ ಆಗಿದೆ. ತಿಂದು ನೋಡಿ ಹೇಗಿದೆ ಹೇಳಿ, ಆಯ್ತಾ? ಗೋಧಿ ಹಿಟ್ಟಿನ ಚಿಪ್ಸ್ ಅಲ್ಲ, ಹೌದು. ನಾರ್ಮಲ್ ಆಗಿ ನಾವು ಈಗ ಬಾಳೆಕಾಯಿ ಚಿಪ್ಸ್, ಬಟಾಟೆ ಚಿಪ್ಸ್ ಎಲ್ಲ ತಿಂತೀವಿ. ಆದ್ರೆ ಗೋಧಿ ಹಿಟ್ಟಿನ ಚಿಪ್ಸ್ ಪುಡಿಯನ್ನೆಲ್ಲ ನೀವು ಪಾಕ ಮಾಡಿ ಅದನ್ನ ಒಂದು ಹಿಟ್ಟು ಮಾಡಿ ಗೋಧಿ ಹಿಟ್ಟು ಅದಕ್ಕೆ ಬೇರೆ ಬೇರೆ ಎಲ್ಲ ಹಿಟ್ಟುಗಳನ್ನ ಮಿಕ್ಸ್ ಮಾಡಿ ಮಾಡಿರುವಂತದ್ದು. ಓಕೆ, ಈಗ ಟೇಸ್ಟ್ ನೋಡೋದಾದ್ರೆ ಟೇಸ್ಟ್ ನೋಡೋದು ಈಗ. ಓಕೆ, ಶಕುಂತಲಾ ಮ್ಯಾಮ್ ಸಾಕಾಗಿರುವಂತಹ ಗೋಧಿ ಹಿಟ್ಟಿನ ಚಿಪ್ಸ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಬೋದು. ಗೋಧಿ ಹಿಟ್ಟಿನ ಚಿಪ್ಸ್ ತಯಾರಿಸುವ ವಿಧಾನ. ಮೊದಲು 2 ಚಮಚ ಪುಟಾಣಿಗೆ 2 ಚಮಚದಷ್ಟು ಬಿಳಿ ಎಳ್ಳನ್ನು ಸೇರಿಸಿ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ 1 ಕಪ್ ಗೋಧಿ ಹಿಟ್ಟು, 2 ಚಮಚದಷ್ಟು ಅಕ್ಕಿ ಹಿಟ್ಟು, 1 ಚಿಟಕಿ ಅಡುಗೆ ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಕಿ ಹಿಂಗು, ಮೆಣಸಿನ ಪುಡಿ, ಅರಶಿನ ಪುಡಿ, 2 ಚಮಚದಷ್ಟು ಎಣ್ಣೆ ಹಾಕಿ ಬೆರೆಸಿಕೊಂಡು ನೀರು ಸೇರಿಸಿ ಗಟ್ಟಿಯಾಗಿ ನಾದಿಕೊಳ್ಳಿ. ಬಳಿಕ ಒತ್ತಿನ ಒಳಗೆ ತುಂಬಿ ಒತ್ತಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಗೋಧಿ ಹಿಟ್ಟಿನ ಚಿಪ್ಸ್ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಎಸ್ ಮ್ಯಾಮ್, 2 ಅಡಿಗೆ ಕೂಡ ರೆಡಿ ಆಗಿದೆ. ಒಂದು ಸ್ವೀಟ್ ಕಾಜು ಮತ್ತು ಇನ್ನೊಂದು ಗೋಧಿ ಹಿಟ್ಟಿನ ಚಿಪ್ಸ್ ಅಲ್ಲ? ಹೌದು. ಯಾವುದನ್ನು ಟೇಸ್ಟ್ ನೋಡೋಣ. ನನಗೆ ಸ್ವೀಟ್ ಇಷ್ಟ, ಮೊದಲು ಸ್ವೀಟನ್ನೇ ನೋಡೋಣ ಟೇಸ್ಟ್. ಓಕೆ, ತಗೊಳ್ಳಿ ನೀವು. ತಗೊಳ್ಳಿ. ಇದನ್ನು ಹೀಗೆ ತೆಗೆದು ಬಾಯಿಗೆ ಹಾಕ್ಬೇಕಾ? ಹೇಗೆ ಆದ್ರೂ ಆಗುತ್ತೆ ಸ್ವಲ್ಪ. ಓಕೆ. ಬಾಯಿಲಿಟ್ರೆ ಕರಗುತ್ತಲ್ವಾ? ಬಿಸಿ ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು. ಓಕೆ, ಇದೊಂದು ಸಾಕಾಗಿ ಉಂಟು. ನಾವು ನಾರ್ಮಲ್ ಆಗಿ ಈ ಥರದ್ದು ಕೂಡ ಏನು ಗೂಡಂಗಡಿಯಲ್ಲೆಲ್ಲ ಭರಣಿಯಲ್ಲೆಲ್ಲ ಸಿಗುತ್ತೆ ನೋಡಿ, ಅಲ್ಲಿ ಕೂಡ ಇರುತ್ತೆ. ಓಕೆ, ಅದನ್ನ ಬೇಕರಿ ಸ್ವೀಟ್ ಬಂದಾಗೆ ಬಂದಿದೆಯಲ್ಲ? ಹೌದು, ಚೆನ್ನಾಗಿ ಬಂದಿದೆ, ಟೇಸ್ಟಿ ಆಗಿದೆ. ಓಕೆ, ಇನ್ನೊಂದು ಚಿಪ್ಸ್ ಅಲ್ಲ, ಚಿಪ್ಸ್ ನೋಡಿ ಹೇಗಿದೆ. ಇದ್ರ ಜೊತೆ ಎಲ್ಲ ಚಹಾ ಎಲ್ಲ ಇದ್ರೆ ಸೂಪರ್ ಇರುತ್ತೆ. ಹೌದು ಹೌದು. ಸ್ವಲ್ಪ ಏನು ಸ್ಮೂತ್ ಆಗಿ ಉಂಟಲ್ಲ? ಹೌದು. ಅದೇ ಚಿಪ್ಸ್ ಅಂತ ಹೇಳಿದಾಗ ನಾರ್ಮಲ್ ಆಗಿ ನಾವು ಈಗ ಬಾಳೆಕಾಯಿ ಇದೆಲ್ಲ ಬರೋದು ಸ್ವಲ್ಪ ಹಾರ್ಡ್ ಇರುತ್ತೆ, ಸ್ವಲ್ಪ ಇದು ಸ್ಮೂತ್ ಇದೆ. ಚೆನ್ನಾಗಿತ್ತು ಮ್ಯಾಮ್. 2 ಡಿಶ್ ಕೂಡ ಸಾಕಾಗಿ ಬಂತು, ಟೇಸ್ಟ್ ಆಗಿ ಬಂತು. ಹೇಗೆ ಅನ್ನಿಸ್ತು ನಿಮಗೆ 2 ಅಡಿಗೆ ಒಂದು ಮಾಡಿ? ನನಗೆ ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಈಗ ಮನೆಯಲ್ಲೇ ಇದ್ದು ಇಂಥದ್ದೆಲ್ಲ ಅಪಾರ್ಚುನಿಟಿ ಸಿಕ್ಕಿದ್ರೆ ತುಂಬ ಖುಷಿ ಆಗ್ತದಲ್ಲ. ನಿಮ್ಮ ಅಡಿಗೆ ಕೂಡ ಒಂದು ಎಲ್ಲರಿಗೂ ಹೌದು, ವೀಕ್ಷಕರು ನೋಡ್ತಾರೆ. ನಮಗೆ ಕೂಡ ಖುಷಿ. ನೀವು ಈ ಥರದ ಒಂದು ಡಿಫ್ರೆಂಟ್ ಏನು ಅಡಿಗೆಯನ್ನು ಮಾಡಿ ಕೊಡ್ತೀರಾ. ಹಾಗಾಗಿ ನಮ್ಮ ಟಿವಿಯ ಕಡೆಯಿಂದ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಶಕುಂತಲಾ ರಮೇಶ್ ಅವರು ಸಾಕಾಗಿರುವಂತಹ ಸ್ವೀಟ್ ಕಾಜು ಮತ್ತು ಗೋಧಿ ಹಿಟ್ಟಿನ ಚಿಪ್ಸ್ 2 ಕೂಡ ಸಾಕಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಇಲ್ಲಿ ಎನಿಸಿದ್ದಾರೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.